ಆಯಿತು, ಪ್ರತಿಭಟನೆ ಆಯಿತು, ಅದು ಯಾರ ಮೇಲೆ? ಯಾವ್ದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಕೊಡಗಿಗೆ ಹೋದ್ರು? ಯಾರು ಗಮನಿಸಿದ್ರು? ಅದು ಯಾರ್ದೋ ಮದುವೆಗಲ್ಲ ಸ್ವಾಮಿ, ಯಾರ್ದೋ ಮುಂಜಿಗಲ್ಲ, ಯಾರ್ದೋ ಬಡ್ಡೆ ಕಾರ್ಯಕ್ರಮಕ್ಕಲ್ಲ. ಅವ್ರು ಹೋಗಿದ್ದು ಬಹಳ ಕಷ್ಟ ವಿಚಾರಿಸ್ಕೊಳ್ಳೋಕ್ಕೋಸ್ಕರ. ಮಳೆ ಹಾನಿಯಿಂದ ಏನ್ ನಷ್ಟವಾಯಿತು ಅದು ಪರಿಶೀಲನೆ ಮಾಡಲಿಕ್ಕೋಸ್ಕರ ಹೋಗಿದ್ದು ಸಿದ್ದರಾಮಯ್ಯ ಸಾಹೇಬರು. ಪೊಲೀಸ್ನವರು ಇಡೀ ಒಳಗಾಕಾಯ್ತಿರ್ಲಿಲ್ಲ ಅವ್ರಿಗೆ, ನಮ್ಗೆ ಹೊಡಿತಿರ್ಲಣ್ಣ. ಏನ್ ಪೊಲೀಸ್ನವ್ರು ಏನ್ ತಿಳ್ಕೊಂಡಿದ್ದೀರಿ ನೀವು? ಬಿಜೆಪಿ ಅವರು ಗೂಟ ಹೊಡ್ಕೊಂಡು ಕೂತಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ ನೀವು? 6-7 ತಿಂಗಳಾದ್ಮೇಲೆ ನಾವೇ ಬರ್ತೀವಿ. ಡೀಲ್ ವಿತ್ ದಿ ಪೊಲೀಸ್ ಪೀಪಲ್. ಕಾನೂನಿನ ಪರಿಪಾಲನೆ ಮಾಡತಕ್ಕಂಥ ನಿಮ್ ಜವಾಬ್ದಾರಿ. ಅವ್ರನ್ನ ಬೀದಿಲ್ ಬಿಟ್ಟಿಲ್ಲ ಆಟ ಆಡಿಸ್ತೀರಾ? RSS ಕಾರ್ಯಕರ್ತರನ್ನ ನಮ್ ಕಾರ್ಯಕರ್ತರು ಬರಕ್ ಬರಲ್ಲ. ಅದು ಮಾಡಕ್ಕೆ ಅವ್ರ ಮಿನಿಸ್ಟರ್ ಬಂದಾಗ, ಅವ್ರ ಚೀಫ್ ಮಿನಿಸ್ಟರ್ ಬಂದಾಗ ಮಾಡಕ್ ಬರಲ್ಲ. ಐ ಎಮ್ ಎ ಡೆಪ್ಟಿ, ಐ ಎಮ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಐ ಎಮ್ ಎ ಶಾಡೋ ಚೀಫ್ ಮಿನಿಸ್ಟರ್. ಯು ಪೊಲೀಸ್, ಯು ಡೋಂಟ್ ನೋ ಹೌ ಟು ಗಿವ್ ದಿ ಪ್ರೊಟೆಕ್ಷನ್ ಟು ದಿ ಲೀಡರ್ ಆಫ್ ದಿ ಅಪೋಸಿಷನ್. ತಮಾಷೆ ನೋಡ್ತೀರಾ ಅವ್ರನ್ನ ಬಿಟ್ಕೊಂಡು? ನಾನು 26ನೇ ತಾರೀಕು ಬರ್ತಾ ಇದ್ದೀನಿ. ಪೊಲೀಸ್ನವ್ರ ವಿರುದ್ಧ ತಮಾಷೆ ಆಡ್ತೀರಾ? 26ನೇ ತಾರೀಕು ನೀವೆಲ್ಲರೂ ಕೂಡ ಬರಬೇಕು. SP ಕಚೇರಿ ಗುತ್ತಿಗೆ. जय जय कांग्रेस, जय जय कांग्रेस, जय जय कांग्रेस, जय जय कांग्रेस. ಬಿಜೆಪಿಯವರು 100ಕ್ಕೆ ಮುಂದಿನ ಚುನಾವಣೆಯಲ್ಲಿ ಸೋಲು ಗ್ಯಾರಂಟಿ. ಕೊಡಗಿನ 2 ಕ್ಷೇತ್ರಗಳಲ್ಲಿ ನಾವೇ ಗೆಲ್ತೀವಿ. ನಮ್ಮ ಕಾರ್ಯಕರ್ತರು ಪ್ರತಿಜ್ಞೆ ಮಾಡಬೇಕು. ನಾವು ಯಾರನ್ನೇ ಕ್ಯಾಂಡಿಡೇಟ್ ಹಾಕಿದ್ರು ಕೂಡ ಅವ್ರನ್ನ ಗೆಲ್ಲಿಸ್ತೀವಿ, ಬಿಜೆಪಿ ಅವರನ್ನ ಸೋಲಿಸ್ತೀವಿ ಅಂತಕ್ಕಂಥ ಶಪಥವನ್ನ ನೀವು ಮಾಡಬೇಕು. ಮತ್ತು ಬಿಜೆಪಿಯವರು ಪೊಲೀಸ್ನವರು ಶಾಮೀಲಾಗಿ RSS ಕಾರ್ಯಕರ್ತರ ಜೊತೆ 20 ಜನ 30 ಜನ ಇರಬಹುದು, ಅವ್ರ ಜೊತೆ ಶಾಮೀಲಾಗಿ ಅವ್ರು ಗಲಾಟೆ ಮಾಡಕ್ ಬಿಡ್ತೀರಾ ನೀವು? ನೀವು ಯಾಕಿರೋದು ಹಾಗಾದ್ರೆ? ಅಲ್ಲಿ ಕೊಡ್ಲಿಪೇಟೆಯಲ್ಲಿ ಗಲಾಟೆ ಅವರು ಇಟ್ಕೊಂಡಿದ್ದಾರೆ. ನೀವೆಲ್ಲರೂ ಕೂಡ ನಡ್ರಿ ಅಲ್ಲಿ. ಸೋಮವಾರಪೇಟೆಯಲ್ಲಿ ನಡಿ, ಅಲ್ಲಿಗೆ ಏನಾಗುತ್ತೆ ಆಗ್ಲಿ ನೋಡೋಣ. ಸ್ನೇಹಿತರೆ, ನಿನ್ನೆ ಕೊಡಗಿನಲ್ಲಿ ಏನೋ ಒಂದು ಘಟನೆ ಆಯಿತು, ಪ್ರತಿಭಟನೆ ಆಯಿತು, ಅದು ಯಾರ ಮೇಲೆ? ಯಾತಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಕೊಡಗಿಗೆ ಹೋದ್ರು? ಯಾರು ಗಮನಿಸಿದ್ರ? ಅದು ಯಾರ್ದೋ ಮದುವೆಗಲ್ಲ ಸ್ವಾಮಿ, ಯಾರ್ದೋ ಮುಂಜಿಗಲ್ಲ, ಯಾರ್ದೋ ಬಡ್ಡೆ ಕಾರ್ಯಕ್ರಮಕ್ಕಲ್ಲ. ಅವ್ರು ಹೋಗಿದ್ದು ಬಹಳ ಕಷ್ಟ ವಿಚಾರಿಸ್ಕೊಳ್ಳೋಕ್ಕೋಸ್ಕರ. ಮಳೆ ಹಾನಿಯಿಂದ ಏನ್ ನಷ್ಟವಾಯಿತು ಅದು ಪರಿಶೀಲನೆ ಮಾಡಲಿಕ್ಕೋಸ್ಕರ ಹೋಗಿದ್ದು ಸಿದ್ದರಾಮಯ್ಯ ಸಾಹೇಬರು. ಅರ್ಥವಾಯ್ತಾ? ಅವ್ರ ಮೇಲೇನೆ ನೀವು ಪ್ರತಿಭಟನೆ ಮಾಡೋ ಮುಖಾಂತರ, ಮೊಟ್ಟೆ ಎಸೆಯೋ ಮುಖಾಂತರ ಅಗೌರವ ತೋರಿಸ್ತೀರಾ? ಯಾರು ಸಿದ್ದರಾಮಯ್ಯ? ಬಡವರಿಗೆ ಅನ್ನ ಕೊಟ್ಟಂತ ಸಿದ್ದರಾಮಯ್ಯ. ಯಾರು ಸಿದ್ದರಾಮಯ್ಯ? ಬಡವರಿಗೆ ಅಕ್ಕಿ ಕೊಟ್ಟಿ ಕ್ಷೀರ ಭಾಗ್ಯ ಅಂತ ಒಂದು ಮಹಾನ್ ವ್ಯಕ್ತಿಗೆ ನೀವು ಅವಮಾನ ಮಾಡ್ತಿದ್ರ. ನಾಚಿಕೆ ಆಗಲ್ಲ ನಿಮ್ಗೆ? KS ಈಶ್ವರಪ್ಪ ಅವರೇ, ಮಾತೆತ್ತಿದ್ರೆ ಬಾಯಿ ತುಂಬ ವಿಷಾನೇ ತುಂಬಿಕೊಂಡಿದ್ದೀರಲ್ರಿ. ಕಣ್ಬಿಡ್ರಿ, ಪ್ರಪಂಚ ನೋಡ್ರಿ. ಶ್ರೀಮಾನ್ BS ಯಡಿಯೂರಪ್ಪ ನೋಡಿ ಕಲ್ತ್ಕೊಳ್ರಿ. ಈ ಘಟನೆ ನಾನು ಖಂಡಿಸ್ತೀನಿ ಎಂದಿದ್ದಾರೆ. ಇದೆಯಾ ಗಟ್ಸು ನಿಮ್ಗೆ?
ದೇವರಾಜ್ ಹೇಳ್ತಾರೆ ಹಿಂದೂಗಳ ಊರಿಗೆ ಯಾಕೆ ಹೋದ್ರು ಅಂತ. ಮತ್ತು ನೀವು ಮಾಡಿದ ತಪ್ಪಲ್ವ ಇದು? ದೇವರಾಜ್ ಅವರೇ, ನೀವು ಮಾಡಿದ ತಪ್ಪಲ್ವೇನು? ಸಿದ್ದರಾಮಯ್ಯ ಅವ್ರನ್ನ ಎಷ್ಟೇ BJPಯ ಸೋಕಾಲ್ಡ್